ಉಡುಪಿ ಹಾಗೂ ಕಾಪು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಸಮಿತಿಯಿಂದ ಉಡುಪಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯು ನಡೆಯಿತು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಡೆಸುತ್ತಿರುವ ಅಪಪ್ರಚಾರದ ವಿರುದ್ಧ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. 9/11 ಸಮಸ್ಯೆ, ಅಕ್ರಮ ಸಕ್ರಮ 53 ಮತ್ತು 57 ಅರ್ಜಿ ತಿರಸ್ಕಾರ, ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ರದ್ದತಿ ಮತ್ತು ವಿದ್ಯುತ್ ದರ ಏರಿಕೆ ಕುರಿತು ಬಿಜೆಪಿ ಮಾಡುತ್ತಿರುವ ಅಪಪ್ರಚಾರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಜನತೆಗೆ ವಾಸ್ತವ ವಿಚಾರ ತಿಳಿಸುವ ಉದ್ದೇಶದಿಂದ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ನಡೆಸುತ್ತಿರುವ ಸುಳ್ಳು ಪ್ರತಿಭಟನೆಗಳ ವಿರುದ್ಧ ಸತ್ಯಾಂಶ ತಿಳಿಸುವ ಪ್ರತಿಭಟನೆ ಇದು ಎಂದು ಕಾಂಗ್ರೆಸ್ ಹೇಳಿದೆ. ಈ ಪ್ರಯುಕ್ತ ಬಿಜೆಪಿ ಸುಳ್ಳಿನ ಪ್ರತಿಭಟನೆಗೆ ಕಾಂಗ್ರೆಸ್ ಪಕ್ಷದ ಸತ್ಯದರ್ಶನ ಪ್ರತಿಭಟನಾ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿದೆ. ಧಾರಾಕಾರ ಸುರಿಯುತ್ತಿರುವ ಮಳೆಯ ನಡುವೆಯೂ ಪ್ರತಿಭಟನೆ ನಡೆಸಲಾಗಿದೆ. ಬಿಜೆಪಿಗೆ ಧಿಕ್ಕಾರ. ಬಿಜೆಪಿ 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 ಮಾಡಿಕೊಟ್ಟಿದ್ದಾರೆ. ಎಲ್ಲ ಪಂಚಾಯತ್ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ಮಾಡುವ ಮುಖಾಂತರ ಸುಳ್ಳು ಪ್ರಚಾರ ಮಾಡುವಂತ ಕೆಲಸ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನಂಶ ಬಿಜೆಪಿಯವರ ಮನೆ ದೇವರು ಸುಳ್ಳು. ಹಾಗಾಗಿ ಜನರ ದಾರಿ ತಪ್ಪಿಸುವಂತ ಒಂದು ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾವು ಅದನ್ನು ಸತ್ಯದರ್ಶನ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಜಿಲ್ಲೆಯಾದ್ಯಂತ ಎಲ್ಲ ಪಂಚಾಯತ್ಗಳಲ್ಲಿ ಕೂಡ ಪ್ರತಿಭಟನಾ ಸಭೆಗಳನ್ನು ಮಾಡೋದ್ರ ಮುಖಾಂತರ ಇವಾಗ ಸತ್ಯ ಏನಿದೆ ಅದನ್ನ ಜನರ ಎದುರುಗಡೆ ಇಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಪ್ರತಿಭಟನಾ ಸಭೆಯನ್ನು ಮಾಡ್ತಾ ಇದ್ವಿ. ನಮ್ಮದು ಇದು 28ನೇ ಪ್ರತಿಭಟನಾ ಕಾರ್ಯಕ್ರಮ. ಕಾಪು ಕ್ಷೇತ್ರಕ್ಕೆ ಸಂಬಂಧಪಟ್ಟು ಹೆಚ್ಚು ನಿಮಿಷ ಇವತ್ತು ಏನು ಪಂಚಾಯತಿನಿಂದ ತೆಗೆದು ನಗರ ಪ್ರಾಧಿಕಾರಕ್ಕೆ ಹಾಕಿದ್ದಾರೆ ಅನ್ನುವಂಥ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಅದು ಸುಪ್ರೀಂ ಕೋರ್ಟ್ ಮಾಡಿರುವಂತಹ ಆದೇಶ. ಸುಪ್ರೀಂ ಕೋರ್ಟ್ ಆದೇಶವನ್ನು ಏನಾದರೂ ಬದಲಾವಣೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಬೇಕಾಗಿದ್ರೆ ಶ್ರೀನಿವಾಸ್ ಪೂಜಾರಿ ಅವರು ಪಾರ್ಲಿಮೆಂಟ್ ನಲ್ಲಿ ಮಾತಾಡಬೇಕು. ಪಾರ್ಲಿಮೆಂಟ್ ನಲ್ಲಿ ಇವತ್ತು ಯಾವುದಾದ್ರೂ ಒಂದು ತಿದ್ದುಪಡಿ ತಂದು ಸುಪ್ರೀಂ ಕೋರ್ಟ್ಗೆ ತಿಳುವಳಿಕೆ ಕೊಟ್ಟರೆ, ಕಾನೂನಾಗಿ ಮಾಡಿದ್ರೆ ಪುನಃ ಪಂಚಾಯತ್ಗೆ ಬರುವಂತ ಅವಕಾಶ ಇರ್ತದೆ. ಮೊನ್ನೆ ಇಲ್ಲಿ ಸಭೆ ಮಾಡಿ ಲೋಕಸಭಾ ಸದಸ್ಯರು ಮತ್ತು ಶಾಸಕರುಗಳು 15 ದಿವಸದ ಅವಧಿ ಕೊಟ್ಟು ಇಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಏನಾದರೂ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದ? 9/11 ಬಗ್ಗೆ ಇವತ್ತು ಅದನ್ನು ಹುಟ್ಟು ಹಾಕಿರುವಂಥದ್ದೇ ಯಡಿಯೂರಪ್ಪನವರು. ಹೆಚ್ಚಿನ ಅಂಶ ನಾನು ಶಾಸಕನಾಗಿ ನಗರಾಭಿವೃದ್ಧಿ ಸಚಿವನಾಗಿದ್ದೆ. ತುಂಡು ಭೂಮಿ ಇತ್ತು, ಸಣ್ಣ ಸಣ್ಣ ಹಿಡುವಳಿದಾರರು ಇದ್ರು. 25 ಸೆಂಟ್ಸ್ವರೆಗೆ ರಿಯಾಯಿತಿ ಕೊಡಬೇಕು ಅನ್ನುವಂಥ ರೀತಿ ಆದೇಶ ಮಾಡಿದ್ದೆ ಕರಾವಳಿ ಜಿಲ್ಲೆಗೆ. ಅದನ್ನು ಇವರ ಸರ್ಕಾರ ಇವತ್ತು ಸಂದರ್ಭದಲ್ಲಿ ತೆಗೆದು ಹಾಕಿದ್ರು. ಇವತ್ತು ಈ ಸಂದರ್ಭದಲ್ಲಿ ಹೆಚ್ಚಿನ ಪಿಂಚಣಿ ಬಗ್ಗೆ ಹೇಳ್ತಾ ಇದ್ದಾರೆ. 2020ನೇ ಇಸ್ವಿಯಲ್ಲಿ ಇವರು ಸರ್ಕ್ಯುಲರ್ ಹೊರಡಿಸಿದ್ದಾರೆ, ಪಿಂಚಣಿಯನ್ನ ರಿವ್ಯೂ ಮಾಡಬೇಕು ಅಂತೇಳಿ. ಈಗ ಅದನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಕ್ರಮ ಸಕ್ರಮಕ್ಕೆ ಆ್ಯಪ್ ಮಾಡಬೇಕು, ಆ್ಯಪ್ ಮಾಡುವಂತ ತೀರ್ಮಾನ ತಗೊಂಡವರೇ ಅವರು. ಆದೇಶ ಕೊಟ್ಟಿದ್ದಾರೆ, ಯಾರೇ ಒಂದು ಅರ್ಹರಲ್ಲ ಅವ್ರದ್ದೆಲ್ಲ ತಿರಸ್ಕಾರ ಮಾಡಿ ಅಂತೇಳಿ. ಈಗ ಡಿಮೂಡ್ ಫಾರೆಸ್ಟ್ ಎಲ್ಲ ವಿರಹಿತ ಆಗಿದೆ, ಅವರಿಗೆ ಹಕ್ಕುಪತ್ರ ಕೊಡಬಹುದಿತ್ತು. ಇವತ್ತು ಅದೇ ರೀತಿಯಾಗಿ ವಿದ್ಯುತ್ತಿಗೆ ರೇಟ್ ಜಾಸ್ತಿ ಆಗಿದೆ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರ ಬಿಡುವಾಗ 1 ಕಿಲೋವಾಟ್ಗೆ 53 ರೂಪಾಯಿ ಇತ್ತು. ಆದ್ರೆ ಇವರು ಅಧಿಕಾರ ಬಿಡುವಾಗ 183 ರೂಪಾಯಿ ಆಗಿತ್ತು. ಸುನೀಲ್ ಕುಮಾರ್ ಅವರೇ ಇಂಧನ ಸಚಿವರಾಗಿದ್ರು. ಖರ್ಚು ಮಾಡ್ತಾ ಇದ್ದಾರೆ. ಹೆಚ್ಚಿನ ನಿಮಿಷ 56 ಕೋಟಿ ಮಾತ್ರ ಅಲ್ಲ, 1 ಲಕ್ಷ ಕೋಟಿ, 18,000 ಕೋಟಿ ಇವತ್ತು ರೈತರಿಗೆ ಮುಪ್ಪತ್ತಾಗಿ
ಫ್ರೀ ಆಗಿ ವಿದ್ಯುತ್ ಕೊಡುವುದರ ಬಗ್ಗೆ ಖರ್ಚು ಮಾಡ್ತದೆ ಸರ್ಕಾರ. ಪೆನ್ಷನ್ಗೋಸ್ಕರ 20,000 ಕೋಟಿಗಿಂತ ಮಿಕ್ಕಿ ಖರ್ಚು ಮಾಡ್ತದೆ. 1 ಲಕ್ಷ ಕೋಟಿಯವರೆಗೆ ಜನರಿಗೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸ ಕಾರ್ಯ, ಹಣವನ್ನ ಆರ್ಥಿಕ ಶಕ್ತಿ ಕೊಡುವಂತ ಕೆಲಸ ಕಾರ್ಯ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ಆದ್ರೆ ದಿವಾಳಿ ಆಯ್ತು ಅಂತ ಹೇಳ್ಕೊಂಡು ತಿರುಗ್ತಾರೆ, ಸರ್ಕಾರ ದಿವಾಳಿ ಅಂತೇಳಿ. 4,09,000 ಕೋಟಿ ರೂಪಾಯಿಯ ಬಜೆಟ್, 1 ಲಕ್ಷ ರೂಪಾಯಿ ಗ್ಯಾರಂಟಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ವಿನಿಯೋಗ ಆದ್ರೆ ಸರಳ 84,000 ರೂಪಾಯಿ ಬೇರೆ ಬೇರೆ ಸಂಬಳ ಕೊಡ್ಲಿಕ್ಕೆ ಬೇರೆ ಬೇರೆ ರೀತಿಯ ಖರ್ಚು. ಉಳಿದಿರುವಂತ ಹಣ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಕ್ಕೋಸ್ಕರ ಮೊನ್ನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಪ್ರತಿ ಒಂದು ಕ್ಷೇತ್ರ ಕೂಡ 50 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಕ್ರಮ ಕೊಡ್ತೇವೆ ಅನ್ನುವಂತ ರೀತಿಯಲ್ಲಿ ಇವತ್ತು ಆ ರೀತಿಯಲ್ಲಿ ಇವತ್ತು ಜನಸಾಮಾನ್ಯರ, ಬಡವರ, ಮಧ್ಯಮ ವರ್ಗದವರ ಕಷ್ಟದಲ್ಲಿ ಭಾಗಿಯಾಗುವಂತ ಕೆಲಸ ಕಾರ್ಯ ಕಾಂಗ್ರೆಸ್ ಪಕ್ಷ ಮಾಡಿದರೆ ಬಿಜೆಪಿ ಅವರು ಇವತ್ತು ಕೊಟ್ಟಂತ ಆಶ್ವಾಸನೆ ಈಡೇರಲಿಲ್ಲ. ಮೋದಿಯವರ ಆಡಳಿತ ವ್ಯವಸ್ಥೆಯಲ್ಲಿ 1% ಜನರ ಹತ್ರ 50% ಸಂಪನ್ಮೂಲತೆ, ಈ ದೇಶದ ಸಂಪನ್ಮೂಲತೆ 50% ಸಂಪನ್ಮೂಲತೆ 1% ಜನರ ಕೈಯಲ್ಲಿದೆ. ಯಾರು ಅದನ್ನು ತಂದಿದ್ರು, ಅದರ ನಂತರ ಇವತ್ತೇಕೆ ಅವರು ಬಡಿದಾಡಿಕೊಳ್ತಾರೆ ಅನ್ನತಕ್ಕಂಥ ವಿಚಾರದ ಬಗ್ಗೆ ನಾವು ಮನವರಿಕೆ ಮಾಡಬೇಕಾಗಿದೆ. ಅದೇ ರೀತಿ ಅಕ್ರಮ ಸಕ್ರಮ, ಸಂಧ್ಯಾ ಸುರಕ್ಷಾ, ವಿದ್ಯುತ್ ದರ, ಈ ವಿಚಾರವನ್ನು ಎತ್ತಿಕೊಂಡು ಅವರು ಮಾತಾಡಿದ್ದಾರೆ. ಬಂಧುಗಳೇ, ಬಿಜೆಪಿ ಪಕ್ಷ ಅದರ ಹುಟ್ಟುವೆ ಒಂದು ಸುಳ್ಳಿನಿಂದ ಪ್ರಾರಂಭವಾಗಿತ್ತು. ಸುಳ್ಳು ಮಾತಾಡ್ತಾ ಜನರನ್ನು ಮರಳು ಮಾಡಿಕೊಂಡು ಈ ದೇಶದ ಚುನಾವಣೆಯಲ್ಲಿ ಇದ್ದಂತ ಈ ಬಿಜೆಪಿ ನಾಯಕರು ಬಹುಶಃ ಇವತ್ತು ಕೂಡ ಅವರು ಸುಳ್ಳಿನ ಮುಖಾಂತರವೇ ತನ್ನ ಸಂಘಟನೆ ಮಾಡ್ತೇನೆ ಅನ್ನತಕ್ಕಂಥ ಒಂದು ಭ್ರಮೆಯಲ್ಲಿದ್ದಾರೆ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಎಲ್ಲೂ ಕೂಡ ಯಾರೊಂದಿಗೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ಸುಳ್ಳಿನಿಂದ ಜನರನ್ನು ಮರಳು ಮಾಡತಕ್ಕಂಥ ಕೆಲಸ ಮಾಡ್ತಾ ಬರಲಿಲ್ಲ. ಅವರು ಪ್ರತಿಭಟನೆ ಮಾಡಿದ್ರಿಂದ ನಾವು ಬರ್ಬೇಕಾಯ್ತು. ಇದ್ರೆ ನಾವು ಮಾಡಿದ್ದನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಅವರು ಮಾಡದಿದ್ದದನ್ನ ನಾವು ಮಾಡಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ನಾವು ಮಾಡಿದ್ದನ್ನ ಹೇಳ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ಅವರಿಗೆ ಕೃತಜ್ಞತೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಈಗಾಗಲೇ ವಿನಯ್ ಕುಮಾರ್ ಸೊರಕೆಯವರು, ಅಶೋಕ್ ಅವರು ಹೇಳಿದರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಯೋಜನೆಗಳಿಂದ ಮಾತ್ರ ಯೋಜನೆಗಳು ಬರುವಂತದ್ದಲ್ವಾ, ಅವೆಲ್ಲವನ್ನು ಮಾಡಿದರೆ ಈಗ 94C ಇದು 94C ಇದು ಎರಡೂ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ. ಟೀಮ್ ಫಾರೆಸ್ಟ್ ಬಗ್ಗೆ ಜಂಟಿ ಸರ್ವೆ ಮಾಡ್ಬೇಕು ಅಷ್ಟೇ ಬಿಟ್ರೆ, ಇಲ್ಲದಿದ್ರೆ ಇದಕ್ಕೆ ಇನ್ನೂ ಕಷ್ಟ ಆಗ್ತಾ ಇತ್ತು. ಜಂಟಿ ಸರ್ವೆ ಮಾಡಿ ಕೊಡುವಂಥದ್ದು ಅದನ್ನು ಶಾಸಕರುಗಳಿಗೆ ಅಲ್ಲಿ ಅವರವರ ಕ್ಷೇತ್ರದಲ್ಲಿ ಮಾಡ್ಬೇಕಂತ ಜವಾಬ್ದಾರಿ ಇಲ್ವಾ? ಅವ್ರು ಮಾಡ್ಬೇಕಾಗ್ತದೆ. ಕಚೇರಿಯಲ್ಲಿ ಕೂತು ತಹಶೀಲ್ದಾರ್ ಕಚೇರಿ ಯಾರಾದ್ರೂ ಕೂತ್ಕೊಳ್ಬೇಕು, ತಾಲೂಕ್ ಪಂಚಾಯತ್ ನಲ್ಲಿ ಯಾರು ಕೂತ್ಕೊಂಡು ರಿವ್ಯೂ ಮೀಟಿಂಗ್ ಅನ್ನ ಮಾಡಬೇಕು, ಅದರ ಸಮಸ್ಯೆ ಏನಂತ ಕೇಳಿ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಬಿಟ್ಟು ಹೋಗಿ ಪಂಚಾಯತ್ನ ಎದುರುಗಡೆ, ತಾಲೂಕು ಕಚೇರಿಗಳ ಎದುರುಗಡೆ ಪ್ರತಿಭಟನೆ ಮಾಡಿದ್ರೆ ಸಾಕಾಗೋದಿಲ್ಲ. ಪ್ರಥಮ ಹಕ್ಕು ಚಿತಿಯಾಗುವಂತ ಪರಿಸ್ಥಿತಿ. ಯಾಕಂದ್ರೆ ತಾವು ಮಾಡುವ ಕೆಲಸವನ್ನ ಮಾಡದೆ ಬೇರೆಯವರ ಮೇಲೆ ಅಪವಾದನೆ ಹಾಕುವಂಥದ್ದು ಬಹಳ ತಪ್ಪಾಗ್ತದೆ. ಅವರು ಸತ್ಯಕ್ಕೆ ದೂರವಾದದ್ದನ್ನು ಹೇಳುವಂಥದ್ದು, ನಾವು ಸತ್ಯವನ್ನು ಹೇಳುವಂಥದ್ದು, ಇವೆಲ್ಲನ್ನ ಹೋಲಿಸಿ ನೋಡ್ಬೇಕಾಗ್ತದೆ. ಆದ್ರೆ ಈ ಒಂದು ಗ್ಯಾರಂಟಿ ಸ್ಕೀಮ್ ಅನ್ನ ಆಶ್ವಾಸನೆ ಕೊಟ್ಟ ಮೇಲೂ ಒಂದು ಚುನಾವಣೆಯಲ್ಲಿ ಓಟ್ ಹಾಕ್ಲಿಲ್ಲ, ಎರಡನೇ ಚುನಾವಣೆಯಲ್ಲಿ ಕೊಟ್ಟ ಮೇಲೆ ಸಹ ಓಟ್ ಹಾಕ್ಲಿಲ್ಲ. ಈ ಪರಿಸ್ಥಿತಿ ನಮ್ದು. ಅವರು ಇವತ್ತು ಒಳಗಿರೋದ್ರಿಂದ ತನ್ನ ಹರಕೆಯನ್ನು ದೇವಸ್ಥಾನದಲ್ಲಿ ಹೊರಲಿಕ್ಕೋಸ್ಕರ ಧರ್ಮಕ್ಕೆ KSRTC ಬಸ್ ಅಲ್ಲಿ ದೇವಸ್ಥಾನಕ್ಕೆ ಹಾಗೂ ಮಹಿಳೆಯರು ಸಂಚಾರ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ಸಿದ್ದರಾಮಯ್ಯನ ಸರ್ಕಾರವನ್ನ ಇವತ್ತು ಬಿಜೆಪಿ ಸರ್ಕಾರವರು ಜನಪರ ರೀತಿಯ ಜನರಿಗೆ ಒಂದು ದಿಕ್ಕು ತಪ್ಪಿಸುವಂತಹ ಒಂದು ಸ್ಟ್ರೈಕ್ ಅನ್ನ ಮಾಡ್ತಾ ನಮ್ಮ ಸರ್ಕಾರದ ವಿರುದ್ಧ ಇವತ್ತು ಅವರು ಘೋಷಣೆ ಹೋಗ್ಲಿಕ್ಕೆ ಕೊಟ್ಟಿದ್ದಾರೆ. ನಾನಿವತ್ತು ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮಲ್ಲಿ ಇವತ್ತು ಒಳ್ಳೆ ರೀತಿಯ ಆಡಳಿತ ನಡೀತಾ ಇದೆ. ಈ ಒಳ್ಳೆ ರೀತಿಯ ಆಡಳಿತ ನಡೆಸುವುದನ್ನು ನೋಡ್ಲಿಕ್ಕೆ ಸಾಲದೆ ನಮ್ಮ ಶಾಸಕರು ಎಲ್ಲ ಸೇರಿ ನಮ್ಮ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡಿ ಇವತ್ತು ತಾಲೂಕು ಆಫೀಸಲ್ಲೂ ಕೆಲಸ ಆಗ್ತಾ ಇಲ್ಲ, ನಗರಸಭೆಯಲ್ಲಿ ಕೆಲಸ ಆಗ್ತಾ ಇಲ್ಲ, ಪ್ರಾಧಿಕಾರದಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ ನಮ್ಮ ಘೋಷಣೆಯನ್ನ ಕೂಡ್ತಾ ಇದ್ದಾರೆ. ನಾನಿವತ್ತು ನಮ್ಮ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಮ್ಮ ನಗರಸಭೆಯಲ್ಲಿ ನೀವು ಕೆಲಸ ಮಾಡಬೇಕಾ
ಅಥವಾ ಕಾಂಗ್ರೆಸ್ ಲೀಡರ್ನವರು ಕೆಲಸ ಮಾಡಬೇಕಾ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಪ್ರಾಧಿಕಾರದಲ್ಲಿ ಜವಾಬ್ದಾರಿ ಇರುವುದು ಇವತ್ತು ಸ್ಥಳೀಯ ಶಾಸಕನಿಗೆ. ಪ್ರಾಧಿಕಾರದಲ್ಲಿ ಇವತ್ತು ಸ್ಟಾಫ್ ಇಲ್ಲದೆ ಜನರು ಸಫರ್ ಆಗೋದ್ರಿಂದ ಸ್ಥಳೀಯ ಶಾಸಕ ಏನು ಮಾಡ್ತಾನೆ ಇದ್ದಾನೆ ವಿಧಾನಸಭೆಯಲ್ಲಿ ಅಂತ ನನಗೆ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು ಈ ನಮ್ಮ ನಾಯಕರು ಹೇಳಿದಾಗೆ ನಮ್ಮ ತಹಶೀಲ್ದಾರ್ನ ಆಫೀಸಲ್ಲಿ 911 ಪ್ರಾಬ್ಲಮ್ ಇದೆ ಅಥವಾ ಬೇರೆ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಏನು ಮಾಡ್ತಿದ್ದಾರೆ ಈ ಶಾಸಕರು ಇಲ್ಲಿ? ಇವರೇನು ಜನಪರ ಈ ಪ್ರತಿಭಟನೆಯಲ್ಲಿ ಮಾಜಿ ಸಚಿವರಾದ ಜಯಪ್ರಕಾಶ್ ಹೆಗ್ಡೆ, ವಿನಯ್ ಕುಮಾರ್ ಸ್ವರಕೆ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా నేను మస్తు ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬಿಡ್ಸೋದಿಚ್ಚಿಗೆ ಅಂದ್ ಕೈತಲ್ ನಿಲ್ಲೋಡು ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿ ನೆಜ್ಜಿ ಪೋಲೇರು ಬೇಬಿ ವೀಕೆ